ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಟೀ ಮಾಡೋದು ತುಂಬ ಸುಲಭ ಅಂತಾರೆ, ಹಾಗಂತ ಟೀ ಮಾಡೋಕ್ಕೂ ಕೂಡ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಯಾವುದೇ ರೀತಿಯ ಡಿಶಸ್ನ ಪ್ರಿಪೇರ್ ಮಾಡಬೇಕಾದ್ರೂ ಅಲ್ಲೊಂದು ಸೂಪರ್ ಆಗಿರೋವಂತಹ ಸ್ಟೆಪ್ಸ್ ಇರುತ್ತೆ. ಹಾಗೆ ಇವತ್ತು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಈ ಥರನೇ ಹಂತ ಹಂತವನ್ನು ಬಳಸ್ಕೊಂಡು ಒಂದಷ್ಟು ವಿಧಾನಗಳ ಮೂಲಕ ಸ್ಪೆಷಲ್ ಆಗಿರುವಂತಹ 2 ರೆಸಿಪಿನ ಹೇಳ್ಕೊಡೋಕೆ ಅಂತ ಅನಿತಾ ಅವರು ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ಸೂಪರ್ ಆಗಿದ್ದೇನೆ. ಫಸ್ಟ್ ಟೈಮ್ ನಮ್ಮ ಕಿಚನಿಗೆ ಬರ್ತಾ ಇದ್ದೀರಾ, ಹಾಗಾಗಿ ವಾಮ್ ವೆಲ್ಕಮ್ ಟು ಯು. ಥ್ಯಾಂಕ್ ಯು. ಹಾಗೆ ಇವತ್ತು ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಿ. ಆಲ್ರೆಡಿ ನಾನು ಕೇಳಿದೆ ಅಲ್ವಾ, ಏನು ಮಾಡ್ಕೊಂಡಿರೋದು ನೀವು? ನಾನು ಹೌಸ್ ವೈಫ್, ಹೋಮ್ ಮೇಕರ್. ಓಕೆ, ಫ್ರೀ ಟೈಮ್ ಇದ್ದಾಗ ಏನು ಮಾಡ್ತೀರಾ? ಟಿವಿ ನೋಡೋದು, ಬುಕ್ಸ್ ಓದೋದು, ಈ ಥರ ಎಲ್ಲ ತುಂಬ ಹಾಬೀಸನ್ನು. ಹೌದು, ಯೋಗ ಮಾಡ್ತೀರಾ? ಓಕೆ, ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀರಾ ನಮ್ಮ ಅಡುಗೆ ಮನೆಯಲ್ಲಿ? ಪನೀರ್ ದೋಸಾ ಮತ್ತು ಸೆಕೆಂಡ್ ಒನ್ ಅದು ಶಾಯಿ ತುಪ್ಪದ ಸ್ವೀಟ್ ರೆಸಿಪಿ. ಸ್ಪೈಸಿ, ಒಂದು ಸ್ವೀಟ್. ಓಕೆ, ಸೆಕೆಂಡ್ ಒನ್ ಏನು ಅಂತ ನಾವು ಮಾತಾಡ್ತಾ ಕೇಳೋಣ. ನೀವು ಮಾಡ್ತಾ ಮಾತಾಡ್ಕೊಂಡು ಅಡುಗೆ ಮಾಡೋಣ ಇವತ್ತು. ಬನ್ನಿ ಕಿಚನಿಗೆ ಹೋಗೋಣ. ಎಸ್ ಮೇಡಮ್, ಹಾಗಾದರೆ ಫಸ್ಟ್ ಪನ್ನೀರ್ ದೋಸೆ ಮಾಡೋದಲ್ಲ? ಪನ್ನೀರ್ ದೋಸೆಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಇಲ್ಲಿ. ಹಾಗಾದರೆ ನಾವು ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು? ಫಸ್ಟ್ ಏನು ಮಾಡಬೇಕು? ಇದು ಫಸ್ಟ್ ದೋಸೆಗೋಸ್ಕರ ನಾನು 2 ಕಪ್ ರೈಸ್ ತಗೊಂಡಿದ್ದೇನೆ. ರೈಸಿಗೆ 1/4 ಕಪ್ ದಾಲ್ ಮತ್ತು 3 to 4 ಸ್ಪೂನ್ ಆಫ್ ಚನಾ ದಾಲ್ ಮತ್ತು ಅವಲಕ್ಕಿ ಒಂದು 3 ಟೀಸ್ಪೂನ್ ಅವಲಕ್ಕಿ ಮತ್ತು ಮೆಂತೆ 1 ಟೀಸ್ಪೂನ್ ಹಾಗೆ ನೆನೆ ಹಾಕಿ 4 to 5 hours ನೆನೆ ಹಾಕಿ ಮತ್ತು ಕಡಿದು ಓವರ್ನೈಟ್ ಅದು ಕಡಿದು ಇಟ್ಟು ಮಾರನೇ ದಿನ ಅದು ಉಬ್ಬಿ ಬರುತ್ತೆ. ಸೊ ಅದು ಇಟ್ಟು ಮಾಡಿ ತಂದಿದ್ದೇನೆ. ಆಲ್ರೆಡಿ ಪ್ರಿಪೇರ್ ಆಗಿದೆ. ಹೌದು. ನಾವು ಏನು ಮಾಡಬೇಕಾಗುತ್ತೆ ಇವಾಗ? ಏನು ರೆಡಿ ಮಾಡ್ಕೋಬೇಕು? ಈಗ ಫಸ್ಟ್ ಅದಕ್ಕೆ ಬೇಕಾಗುವಂಥ ಸ್ಟಫಿಂಗ್ ಈಗ ಅದು ರೆಡಿ ಮಾಡಬೇಕು. ಅದಕ್ಕೆ ಬಣ್ಣನೆ ಎಣ್ಣೆ ಹಾಕಬೇಕಾ? ಹೌದು, ಸ್ವಲ್ಪ ಬಿಸಿ ಆದಮೇಲೆ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಸಾಕಾಗುತ್ತೆ? ಸಾಕಾಗುತ್ತೆ. ಅದಕ್ಕೆ 2 ಟೀಸ್ಪೂನ್ ತುಪ್ಪ ಹಾಕಬೇಕು. ಓಕೆ, ಚೆನ್ನಾಗಿ ಬಿಸಿ ಆದಮೇಲೆ ಗಾರ್ಲಿಕ್. ಎಣ್ಣೆ ಹಾಕಿರ್ತೇವೆ ನಾವು, ಮತ್ತೆ ತುಪ್ಪ ಹಾಕೊಳ್ತೇವೆ ಅಲ್ವಾ? ಓಕೆ, ಮತ್ತು ಗಾರ್ಲಿಕ್ ಹಾಕಬೇಕು. ಗಾರ್ಲಿಕ್ ಒಂದು 3 ಎಸಳು ಗಾರ್ಲಿಕ್ ಸಾಕು. ಓಕೆ, ಮತ್ತು 2 ತುರಿದ ಆನಿಯನ್ ಚಾಪ್. ತಗೊಳ್ಳಿ. ಮತ್ತು ಗ್ರೀನ್ ಚಿಲ್ಲೀಸ್. ಇದು 2 ಗ್ರೀನ್ ಚಿಲ್ಲಿ ಚಾಪ್ಡ್ ಮಾಡಿಟ್ಟಿದ್ದೇನೆ. ಏನೆಲ್ಲ ಸ್ಪೆಷಲ್ ತಯಾರು ಮಾಡ್ತೀರಾ ಮನೆಯಲ್ಲಿ ಫ್ರೀ ಆಗಿದ್ದಾಗ? ಮಕ್ಕಳಿಗೆ ಬೇಕಾದದ್ದು ಎಲ್ಲ ಮಾಡ್ತೇನೆ. ಅವರಿಗೆ ಸ್ವೀಟ್ಸ್ ಜಾಸ್ತಿ ಇಷ್ಟಪಡ್ತಾರೆ.
ಹಾಗೆ ಮತ್ತೆ ಈಗ ಸ್ವಲ್ಪ ಚಟ್ಪಟ ಪ್ಲೇನ್ ದೋಸೆಗಿಂತ ಈಗೆಲ್ಲ ಮಸಾಲ ಸ್ಟಫ್ ಮಾಡಿದ್ದೆಲ್ಲ ಲೈಕ್ ಮಾಡ್ತಾರೆ. ಓಕೆ, ಪನ್ನೀರ್ ದೋಸೆ ಅಂದಾಗ ಬರೀ ಪನ್ನೀರ್ ಹಾಕಿ ಏನೋ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದ್ದೆ. ನೋಡಿದ್ರೆ ಇಷ್ಟೆಲ್ಲ ವೆರೈಟಿ ಇದೆ. ಸ್ಟಫಿಂಗ್ ಬರೀ ದೋಸೆ ಅವರಿಗೆ ಬೋರ್ ಆಗುತ್ತೆ. ಸೊ ಇದು ಸ್ವಲ್ಪ ಇನೋವೇಟಿವ್ ಇರುತ್ತೆ ಮತ್ತು ಲೈಕ್ ಮಾಡ್ತಾರೆ ಮಕ್ಕಳು. ಸಾಕು, ಈಗ ಟೊಮೆಟೊ ಹಾಕ್ತೇನೆ. ಓಕೆ, ಇದು 2 ಟೊಮೆಟೊಸ್ ತಗೊಂಡಿದೆ, ಮೀಡಿಯಂ ಸೈಜ್ ಆಫ್ ಟೊಮೆಟೊ. ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು, ಯಾಕೆಂದರೆ ಟೊಮೆಟೊ ಬೇಗ ಮೆತ್ತಗಾಗ್ಬಿಡುತ್ತೆ. ಇಲ್ಲಾಂದರೆ ಟೈಮ್ ತಗೊಳ್ತದೆ ಅದು. ಈಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತೇನೆ. 1 ತಗೊಂಡಿದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ ಎಷ್ಟು ಕಲರ್ಫುಲ್ ಆಗಿರುತ್ತೆ ಹಾಗಾದ್ರೆ ಅಲ್ವಾ? ಇದು ವೆರಿ ಹೆಲ್ದಿ. ಪ್ಲೇನ್ ದೋಸೆಗಿಂತ ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿರುತ್ತೇವಲ್ಲ, ಮಕ್ಕಳಿಗೆ ಹೆಲ್ದಿ. ಸೈಡ್ ಡಿಶ್ ಏನು ಬೇಕಂತಿಲ್ಲ ಅಲ್ಲ, ಪದಾರ್ಥ ಏನಿಲ್ಲ. ಅದಕ್ಕೆ ಸಾಸ್ ಯೂಸ್ ಮಾಡ್ಬೋದು. ಸಾಸ್ ಮತ್ತು ಚಟ್ನಿ, ಕೆಲವರಿಗೆ ಚಟ್ನಿ ಇಷ್ಟ ಆಗುತ್ತೆ. ಹೌದು, ಅದು ಈಗ ಇದಕ್ಕೆ ಇಲ್ಲಿ ಸ್ವಲ್ಪ ಪಿಜ್ಜಾ ಸೀಸನಿಂಗ್ ಬರುತ್ತೆ, ಅದು ಒಂದು ಸ್ವಲ್ಪ ಹಾಕಬೇಕು ಫ್ಲೇವರಿಗೆ. ನೆಕ್ಸ್ಟ್ ನಾನು ಪಾವ್ ಭಾಜಿ ಮಸಾಲ ತಗೊಂಡಿದ್ದೇನೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರೆ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು. ನಾವು ಬಳಸೋದು ಅರುಣಾರವರ ಚಿಲ್ಲಿ ಪೌಡರ್. ಸಾಕು. ನಮಗೆ ಖಾರ ಹೇಗೆ ಬೇಕು ಹಾಗೆ ಬಳಸ್ಬೋದು. ಹೌದೌದು, ಡಿಪೆಂಡ್ಸ್. ಯಾರಿಗೆ ಕೆಲವರಿಗೆ ಖಾರ ಜಾಸ್ತಿ ಬೇಕಾಗ್ತದೆ, ಕೆಲವರು ಲೈಟ್ ಇಷ್ಟಪಡ್ತಾರೆ. ಹೌದು, ನೀವು ತುಂಬಾ ಖಾರ ಇಷ್ಟಪಡ್ತೀರಾ? ನನಗಿಂತ ಮಕ್ಕಳಿಗೆ ಬೇಕಾಗ್ತದೆ. ಈಗ ಇದು ಸಾಸ್. ಓಕೆ, ಇದು ಟೊಮೆಟೊ ಸಾಸ್ ತಗೊಂಡಿದ್ದೀರಾ? ಮತ್ತು ಇದು ಸೆಜ್ವಾನ್ ಸಾಸ್. ಇನ್ನೊಂದು ಚಿಲ್ಲಿ ಸಾಸ್. ಎಲ್ಲ 1 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಇದು ಕ್ಯಾಬೇಜ್ ಲಾಸ್ಟಲ್ಲಿ ಹಾಕೋದು, ಫ್ರೆಂಚ್ ಬರ್ತದೆ. ಸೊ ಸ್ವಲ್ಪ ಗರಂ ಮಸಾಲ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಯಾವಾಗಲೂ ಬಳಸೋದು ಮಸಾಲೆಗಳ ರಾಜ ಅರುಣ ಮಸಾಲವನ್ನೇ. ಓಕೆ, ಸಾಕು. ಸಾಕಾ? ಕ್ಯಾಬೇಜ್ ಜಾಸ್ತಿ ಬೇಯೋ ಹಾಗಿಲ್ವಾ? ಇಲ್ಲ, ಅದು ಸ್ವಲ್ಪ ಕ್ರಂಚ್ ಬೇಕು ಅದಕ್ಕೆ ತಿನ್ನುವಾಗ. ಸೊ ಅದನ್ನು ಲಾಸ್ಟಿಗೆ ಹಾಕಿದ್ರೆ ಆಯ್ತು. ಕ್ಯಾಪ್ಸಿಕಮ್ ಸಹ ಲಾಸ್ಟ್ ಹಾಕ್ತಾರೆ ಬೇಕಾದ್ರೆ. ಓಕೆ, ಮತ್ತು ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಅನ್ನು ಹಾಕ್ತಾ ಇದ್ದೇನೆ ಈಗ. ಮತ್ತು ಸಹ ಮೇಲಿನ ಕಡೆಯಿಂದ ಮತ್ತೆ ಪುನಃ ಹಾಕೋಕಿರುತ್ತೆ. ಓಕೆ, ಓಕೆ, ಇದಾಯ್ತು. ಈಗ ರೆಡಿ ಆಗಿದೆಯಾ? ಓಕೆ, ಗ್ಯಾಸ್ ಆಫ್ ಮಾಡ್ಬೋದು ಹಾಗಾದ್ರೆ? ಹೌದು, ಮಾಡಿ. ಓಕೆ, ಇದು ತವಾ ಬೇಕು ದೋಸೆ. ರೆಡಿ ಮಾಡ್ಕೊಂಡಿರುವಂತ ಹಿಟ್ಟನ್ನು ಇವಾಗ ತವಾಗ ಹಾಕೋದು? ಹೌದೌದು. ಓಕೆ, ಕಾವ್ಲಿಗೆ ಆಯಿಲ್ ಹಾಕೋಗಿರುತ್ತಾ? ಈಗ ಇಲ್ಲ, ನೀರು ಸ್ವಲ್ಪ ನೀರು ಬೇಕಾ? ಮಾತ್ರ ಒಳ್ಳೆ ಬಿಸಿ ಆಗಬೇಕು. ಓಕೆ, ಇದಕ್ಕೆ ಹಾಕೋದಾ ನೀರು? ಹೌದು, ಬಿಸಿ ಆದಮೇಲೆ. ಮತ್ತು ಇದಕ್ಕೆ ನಾನು ನಿನ್ನೆ ಉಪ್ಪು ಹಾಕಿರಲಿಲ್ಲ. ಉಪ್ಪು ಹಾಕಿದರೆ ಅದು ಬೇಗ ಹುಳಿ ಸಹ ಬರ್ತದೆ. ಸೊ ನಾನು ಹೀಗೆ ಕಡ್ದದ್ದು. ಈಗ ನಾನು ಉಪ್ಪು ಹಾಕ್ತೇನೆ ಅದಕ್ಕೆ. ಓಕೆ, ಒಳ್ಳೆ ಮಿಕ್ಸ್ ಮಾಡಬೇಕು ಹೀಗೆ. ಓಕೆ, ಸ್ವಲ್ಪ ನೀರು ಹಾಕಬೇಕು. ನೀರು ಚಿಮುಕಿಸ್ಬೇಕಾ? ಹಾಕೋದಾ? ಹಾಂ, ಬಸ್. ಯಾಕೆ ನೀರು ಹಾಕೋದು? ಅದು ಕ್ರಿಸ್ಪಿಯಾಗಿ ಹೀಗೆ ಬರುತ್ತೆ ದೋಸೆ. ಓಕೆ, ಆಯಿಲ್ ಹಾಕ್ಲಿಕ್ಕಿಲ್ಲ.
ಆಯಿಲ್ ಮತ್ತು ಫ್ರೈ ಆದಮೇಲೆ ಮೇಲಿಂದ ಆಯಿಲ್ ಹಾಕ್ಬೋದಾ? ಪನ್ನೀರ್ ಎಷ್ಟೊತ್ತಿಗೆ ಹಾಕೋದು? ಅದು ಲಾಸ್ಟಿಗೆ ಇದೆಲ್ಲ ಸ್ಟಫ್ ಮೇಲೆ ಹಾಕಿದ ಮೇಲೆ ಅದರ ಮೇಲೆ ಪನ್ನೀರ್ ಹಾಕೋದು. ಪನ್ನೀರ್ ಮತ್ತು ಚೀಸ್ ಎಲ್ಲ ಸ್ಲೋ ಮಾಡಬೇಕೀಗ. ಸಿಮ್ಮಲ್ಲಿ ಇಡೋದಾ? ಈ ಸ್ಟೇಜಲ್ಲಿ ಈಗ ಗೀ ಹಾಕಬೇಕು. ಬಟರ್ ಸಹ ಹಾಕ್ಬೋದು, ಕೆಲವರಿಗೆ ಬಟರ್ ಇಷ್ಟ ಇರುತ್ತೆ, ಬಟರ್ ಹಾಕ್ಬೋದು. ಗೀ ಹಾಕಿದಾಗ ಈಗ ಇದು ಸ್ಟಫ್ ಮಾಡಿದಂಥ ಮಸಾಲೆಯನ್ನು ಇದರ ಮೇಲೆ ನಾವು ಹಾಕ್ಕೊಳ್ಬೇಕು. ಓಕೆ. ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು, ಒಳ್ಳೆ ಮಾಡಿ. ಇದರ ಮೇಲೆ ನಾನೀಗ ಪನ್ನೀರ್ ಹಾಕ್ಕೊಳ್ತೇನೆ. ಮತ್ತು ಅದರ ಮೇಲೆ ಚೀಸ್ ಹಾಕ್ಕೊಳ್ಬೇಕು. ಇದು ಮೊಜರೆಲ್ಲಾ ಚೀಸ್. ಹೀಗೆಲ್ಲ ಹಾಕೊಂಡು ಕೊಟ್ರೆ ದೋಸೆ ಲೈಕ್ ಇಲ್ಲದವರು ಸಹ ಇಷ್ಟಪಟ್ಟು ತಿಂತಾರೆ. ಹೌದು, ಯಾವಾಗಲೂ ಉದ್ದಿನ ದೋಸೆ ತಿಂದು ಬೋರ್ ಹೊಡೆದು ಹೋಗುತ್ತೆ. ನೀರ್ ದೋಸೆ ಕೂಡ ಅಷ್ಟೇ, ಯಾವಾಗ್ಲೂ ಏನಪ್ಪಾ ಇದು ಅಂತ ಅನ್ಸ್ಬಿಡುತ್ತೆ. ಹಾಗಿದ್ದಾಗ ಈ ತರ ಟ್ರೈ ಮಾಡ್ಬೋದು. ಈಗ ಇದರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀರಾ? ಸ್ವಲ್ಪ ಮೇಲಿಂದ ಪಿಜ್ಜಾ ಸೀಸನಿಂಗ್ ಪುನೊಮ್ಮೆ ಹಾಕಬೇಕು. ಪುನಃ ಹಾಕೊಳ್ಳೋದು. ಓಕೆ, ಇವಾಗ ಇದು ರೆಡಿ ಆಗಿದೆ ಅಲ್ವಾ? ಈಗ ರೆಡಿ ಆಗಿದೆ. ಹಾಗಾದ್ರೆ ಇನ್ನೇನ್ ಮಾಡಕ್ಕೆ ಇರೋದು? ಈಗ ಕಟ್ ಮಾಡಬೇಕು, ರೋಲ್ ಮಾಡಿ ಕಟ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋದು. ಓಕೆ, ಹಾಗಾದ್ರೆ ಅದು ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಹಾಂ, ಈಗ ಇದು ರೋಲ್ ಮಾಡಬೇಕು. ಈಗ ಇದನ್ನು ಕಟ್ ಮಾಡೋದಾ? ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಇದು ಸ್ವಲ್ಪ ಸೆನ್ಸಿಟಿವ್. ಹೌದು, ಯಾಕೆಂದ್ರೆ ಒಳಗೆಲ್ಲ ಚೀಸ್ ಎಲ್ಲ ಸ್ಟಫ್ ಇರುತ್ತಲ್ಲ, ಸೊ ನಿಧಾನವಾಗಿ ಮಾಡಬೇಕು. ಈಗ ಪಿಜ್ಜಾ ದೋಸೆ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೋಡೋಕ್ಕೆ ಪಿಜ್ಜಾ ಥರನೇ ಇದೆ. ಅವರು ಪಿಜ್ಜಾ ದೋಸೆ ಅಂತ ಕೂಡ ಹೇಳಿದರು. ಪನ್ನೀರ್ ದೋಸೆ ಹೇಗೆ ರೆಡಿ ಮಾಡಿದರು ಅಂತ ಇನ್ನೊಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಪನ್ನೀರ್ ದೋಸೆ ತಯಾರಿಸೋ ವಿಧಾನ: ಮೊದಲು 2 ಕಪ್ ಬೆಳ್ತಿಗೆ ಅಕ್ಕಿಗೆ 1/4 ಕಪ್ನಷ್ಟು ಉದ್ದಿನಬೇಳೆ, 3/4 ಚಮಚ ಕಡಲೆಬೇಳೆ, ಅವಲಕ್ಕಿ 3 ಚಮಚದಷ್ಟು, 1 ಚಮಚ ಮೆಂತೆ ಬೀಜವನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಹಿಟ್ಟನ್ನು 6 ಗಂಟೆಗಳ ಕಾಲ ನೆನೆಯಲು ಇಡಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಸ್ವಲ್ಪ ತುಪ್ಪ ಹಾಕಿ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸನ್ನು ಹುರಿಯಿರಿ. ನಂತರ ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾಪ್ಸಿಕಮ್, ಪಿಜ್ಜಾ ಸೀಸನಿಂಗ್ 1 ಚಮಚದಷ್ಟು, 1 ಚಮಚ ಪಾವ್ ಭಾಜಿ ಮಸಾಲ, ಅರುಣ ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಆನಂತರ 1 ಚಮಚ ಟೊಮ್ಯಾಟೊ ಸಾಸ್, 1 ಚಮಚದಷ್ಟು ಶೆಜ್ವಾನ್ ಸಾಸ್, 1 ಚಮಚ ಚಿಲ್ಲಿ ಸಾಸ್, ಕ್ಯಾಬೇಜ್, ಅರುಣ ಗರಂ ಮಸಾಲ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಬೇಯಿಸಿ. ಈಗ ಹೂರಣ ತಯಾರು. ಇನ್ನೊಂದೆಡೆ ಕಾದ ತವಾದ ಮೇಲೆ ದೋಸೆ ಹಿಟ್ಟನ್ನು ತೆಳ್ಳಗೆ ಹುಯ್ದು ಸ್ವಲ್ಪ ಕಾದ ನಂತರ ತುಪ್ಪ ಹಾಕಿ ಮೇಲಿನಿಂದ ತಯಾರಿಸಿದ ಹೂರಣವನ್ನು ಉದುರಿಸಿ ಪನ್ನೀರ್ ತುರಿ ಹಾಗೂ ಮೊಜರೆಲ್ಲಾ ಚೀಸ್, ಕೊತ್ತಂಬರಿ ಸೊಪ್ಪು, ಪಿಜ್ಜಾ ಸೀಸನಿಂಗ್ ಅನ್ನು ಉದುರಿಸಿ 2 ರಿಂದ 3 ನಿಮಿಷ ಕಾಯಿಸಿಕೊಳ್ಳಿ.
ದೋಸೆಯನ್ನು ರೋಲ್ ಮಾಡಿಟ್ಟುಕೊಂಡು ಚಿಕ್ಕ ತುಂಡುಗಳನ್ನು ಮಾಡಿ ಸರ್ವ್ ಮಾಡಿ ಪನ್ನೀರ್ ದೋಸೆ. ಪನ್ನೀರ್ ದೋಸೆ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಯಾವ ರೆಸಿಪಿ ಅಂತ ಮೇಡಮ್ ಹತ್ರ ಕೇಳೋಣ. ಅದರ ಹೆಸರು ಒಂಚೂರು ಕಷ್ಟ ಇದೆ, ಹಾಗೆ ಮಾಡೋ ವಿಧಾನ ಹೇಗಿದೆ ಅಂತ ಕೂಡ ನೋಡಬೇಕು. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಬನ್ನಿ ಮೇಡಮ್ ಹತ್ರನೇ ಆ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ಕೇಳ್ಕೊಂಡು ಬರೋಣ. ಮೇಡಮ್, ಇವಾಗಿನ ರೆಸಿಪಿ ಹೆಸರನ್ನು ನೀವು ಇನ್ನೊಂದ್ಸಲ ಹೇಳ್ಬೇಕಾಗುತ್ತೆ. ಶಾಯಿ ತುಕಡ ಅಂತ. ಶಾಯಿ ತುಕಡ ಅಂತ. ಓಕೆ, ಇದು ಬ್ರೆಡ್ ಇಂದ ಮಾಡೋದು. ಬ್ರೆಡ್ ಇಂದ ಮಾಡುವಂತ ಸ್ವೀಟ್ ಆಗಿರೋ ಡಿಶ್. ಸ್ಟಾರ್ಟ್ ಮಾಡೋಣ. ಏನ್ ಮಾಡ್ಬೇಕು? ಒಂದು ಹಾಲು ಕಾಯಿಸುವ. ಹಾಲು ಕಾಯಿಸ್ಕೋಬೇಕಾ? ಪಾತ್ರೆಗೆ. ಓಕೆ, ಇದರಲ್ಲಿ ಒಂದು ಅರ್ಧ ಲೀಟರ್ ಹಾಲಿದೆ. ಓಕೆ, ಅದೀಗ ಅಲ್ಲಿ ಹಾಲು ಕುದಿತಾ ಇರಲಿ, ಅದಕ್ಕೊಂದು ಕುದಿ ಬರಬೇಕು ಒಳ್ಳೆಯದು. ಅಷ್ಟರ ತನಕ ನಾವು ಬ್ರೆಡ್ಡನ್ನು ಕಟ್ ಮಾಡಿ ಫ್ರೈ ಮಾಡಬೇಕೀಗ. ಒಂದು ಬ್ರೆಡ್ಡಲ್ಲಿ 4 ಪೀಸ್ ಮಾಡಬೇಕು. ಓಕೆ, ಬ್ರೆಡ್ಡನ್ನು ನಾವು ಎಣ್ಣೆಯಲ್ಲಿ ಕಾಯಿಸೋದು? ಹೌದು, ಕಾಯಿಸಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಅದಕ್ಕೆ ಈಗ ಸ್ವಲ್ಪ 2 ಟೀ ಸ್ಪೂನ್ ತುಪ್ಪ ಹಾಕಬೇಕು. ಈಗ ಬ್ರೆಡ್ಡನ್ನು ಒಂದೊಂದಾಗಿ ಹಾಕಬೇಕು. ತುಂಬ ಫ್ರೈ ಆಗಬೇಕಾಗುತ್ತಾ? ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಆದರೆ ಸಾಕು. ಮೇಡಮ್, ನಿಮ್ಮ ಮನೆಯಲ್ಲಿ ಅಡುಗೆ ಮಾಡುವಾಗ ಪಕ್ಕದಲ್ಲಿ ಹೀಗೆ ಇಡ್ತಾರಾ? ಮಕ್ಕಳು ಇಬ್ಬರು ನಿಂತ್ಕೊಳ್ತಾರಾ? ಒಬ್ಬಳಿಗೆ ಇಂಟ್ರೆಸ್ಟ್ ಉಂಟು ಕುಕ್ಕಿಂಗಲ್ಲಿ. ಹಾಗೆ ಯಾವಾಗಲೂ ಇಡ್ತಾರಾ? ಹೌದು, ಅವರಿಗೆ ಜಾಸ್ತಿ ಕಲೀಲಿಕ್ಕೆಲ್ಲ ಇರ್ತದೆ, ಸೊ ನಾನು ಜಾಸ್ತಿ ಕರೆಯೋದಿಲ್ಲ. ಜಾಸ್ತಿ ಕಪ್ಪಾಗಲಿಕ್ಕೆಲ್ಲ ಬಿಡಬಾರ್ದು, ಮತ್ತು ಸೋಕ್ ಮಾಡಲ್ಲ. ಸಣ್ಣ ಮಗಳು ನಿಂತ್ಕೊಳ್ಳೋದಾ, ದೊಡ್ಡ ಮಗಳು ನಿಂತ್ಕೊಳ್ಳೋದಾ? ಸಣ್ಣ ಮಗಳು. ಅವರು ನಿಮ್ಮ ಹಾಗೆ ಅಲ್ಲ, ಅವರದು ಫಾಸ್ಟ್. ಈಗ ಕಾಫಿ, ಸಿಂಪಲ್ ಕಾಫಿ ಕುಡಿಯಲ್ಲ ಅವಳು. ಅದು ಅವರು ಇಂಟರ್ನೆಟ್ ಅಲ್ಲಿ ನೋಡಿ ಡಲುಗನು ಕಾಫಿ ಅಂತ ಉಂಟು, ಅದೇ ಮಾಡುದು. ಅದು ರೆಡಿ ಮಾಡ್ತಾ ಇದ್ದಾರೆ. ಹೌದು, ಸಿಂಪಲ್ ಕಾಫಿ ಮಾರ್ನಿಂಗ್ ಕುಡಿತಾರಲ್ಲ? ಹಾ, ಸಾಕು. ಓಕೆ, ಆಯ್ತು. ಈಗ ಬಂದ್ ಮಾಡುವ. ಓಕೆ, ಈಗ ಹಾಲು ಕುದಿ ಬಂದಾಗಿದೆ. ಅದಕ್ಕೆ ನಾವು ಕಸ್ಟರ್ಡ್ ಪೌಡರ್ ಸೇರಿಸಬೇಕು. ಹೌದು, 2-3 ಸ್ಪೂನ್ಸ್ ಹಾಕಬೇಕು. ಓಕೆ, ಒಳ್ಳೆ ಮಾಡಿ ಮಿಕ್ಸ್ ಆಗಬೇಕು. ಹಾಗಾದ್ರೆ ನಾವು ಹಾಲನ್ನು ಆಯ್ತು ಶಿಫ್ಟ್ ಮಾಡ್ಕೋಬಹುದಾ? ಹೌದು, ಶಿಫ್ಟ್ ಮಾಡು. ಈಗ ನಾವು ಹಾಕ್ಕೊಳ್ಬೇಕು. ಹೀಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ರೆ ಅದು ಹೌದು. ಕುದಿ ಬರ್ತಾ ಇದೆ ಈಗ. ಈಗ ಸಕ್ಕರೆ ಹಾಕಬೇಕು. ಎಷ್ಟು ಹಾಕ್ತೇವಾ ಸಕ್ಕರೆ ಇವಾಗ? ಇಲ್ಲ, ಒಂದು 6 to 7 ಸ್ಪೂನ್ ಸಾಕು. ಯಾರಿಗೂ ಸಿಹಿ ಜಾಸ್ತಿ ಬೇಕು ಅವರಿಗೆ ಹಾಕ್ಕೊಳ್ಬಹುದು. ಹೌದು, ನೀವು ಸ್ವಲ್ಪ ಸ್ವೀಟ್ಸ್? ನಾನು ನನಗೆ ಲೈಕ್ ಮಾತ್ರ ಈಗ ಕಡಿಮೆ ಮಾಡಿದ್ದೇನೆ. ಸೊ ಈಗ ಇದು ಕೇಸರ ಹಾಕ್ಕೊಳ್ಬೇಕು.
ಇದನ್ನ ಯಾವುದಾದ್ರೂ ಹಬ್ಬಗಳ ದಿನ ಮಾಡ್ತಾರಾ? ಹಬ್ಬದ ದಿನ ಇಲ್ಲದ ಯಾವಾಗ, ಈಗ ಹಬ್ಬ ಬರ್ಬೇಕಂತಿಲ್ಲ, ಯಾವಾಗ ಮನಸ್ಸಾಗ್ತದೆ ಆಗ ನಾವು ಮಾಡ್ತೇವೆ. ಹೌದೌದು. ಮನೆಯಲ್ಲಿ ಕಾಮನ್ ಆಗಿ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೇನೆ ನಾನು. ಎಷ್ಟು ದಪ್ಪ ಅಂದ್ರೆ ಸಾಕು. ಓಕೆ, ಇವಾಗ ಇದು ರೆಡಿ ಆಗಿದೆ. ಈಗ ಒಂದು ಬೌಲಿಗೆ ಹಾಕುವ. ತಗೊಳ್ಳಿ. ಈಗ ಇದು ಬ್ರೆಡ್ ಸ್ಲೈಸ್ ಅನ್ನ ನಾವು ಒಂದಕ್ಕೊಂದು ಹೀಗೆ ಅದಕ್ಕೆ ಹಾಕಿಡೋದು. ಹೌದು, ಹೀಗೆ ಹಾಕೊಂಡು ಬರಬೇಕು. ಯಾಕೆ ಮೇಲೆ ಸ್ವಲ್ಪ ಇದು ಹೀಗೆ ಹಾಕ್ಕೊಳ್ಬೇಕು ಅದ್ರ ಎಲ್ಲ. ಇದನ್ನ ಬಿಸಿ ಬಿಸಿಯಾಗಿ ತಿನ್ನೋದಾ? ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ಒಳ್ಳೇದು. ಹಾಗೂ ತಿನ್ಬೋದು, ಹೀಗೂ ತಿನ್ಬೋದು. ಹೇಗೆ ಸಹ ತಿನ್ಬೋದು. ಅದ್ರ ಮೇಲೆ ಚಾಪ್ಡ್ ಡ್ರೈ ನಟ್ಸ್. ಈಗ ಶಾಹಿ ತುಕಡ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಶಾಹಿ ತುಕಡ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಬ್ರೆಡ್ಡನ್ನು ಹಾಗೆ ಹಾಕಿಬಿಟ್ಟು ಇದರ ಜೊತೆಗೆ ಹಾಲನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಿರೋಂತಹ ಚೆನ್ನಾಗಿರೋ ರೆಸಿಪಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೆ. ನೋಡೋಣ, ನಾವು ಕೂಡ ಟೇಸ್ಟ್ ನೋಡೋಣ. ಅದಕ್ಕೂ ಮೊದಲು ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ನೋಡ್ಕೊಂಡು ಬನ್ನಿ. ಶಾಹಿ ಟುಕಡ ತಯಾರಿಸುವ ವಿಧಾನ: ಮೊದಲಿಗೆ ಹಾಲನ್ನು ಕಾಯಿಸಿಕೊಳ್ಳಿ. ಇನ್ನೊಂದೆಡೆ ಬ್ರೆಡ್ಡನ್ನು 4 ಭಾಗವಾಗಿ ತುಂಡು ಮಾಡಿಕೊಳ್ಳಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪವನ್ನು ಬಿಸಿ ಮಾಡಿಕೊಂಡು ಬ್ರೆಡ್ ತುಂಡುಗಳನ್ನು ಹೊಂಬಣ್ಣ ಬರುವವರೆಗೂ ಕರಿದಿಟ್ಟುಕೊಳ್ಳಿ. ಹಾಲು ಕುದಿ ಬಂದ ನಂತರ ತೆಳು ಮಾಡಿದ ಕಸ್ಟರ್ಡ್ ಪುಡಿಯನ್ನು ಸೇರಿಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಸ್ವಾದಾನುಸಾರ ಸಕ್ಕರೆ, ಕೇಸರಿ ದಳ ಸೇರಿಸಿ 1-2 ನಿಮಿಷ ಕುದಿಸಿ. ಆನಂತರ ಬ್ರೆಡ್ ತುಂಡುಗಳ ಮೇಲೆ ತಯಾರಿಸಿದ ಹಾಲು, ಗೋಡಂಬಿ ಚೂರುಗಳನ್ನು ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಯಾದ ಶಾಹಿ ಟುಕಡ ಸವಿಯಲು ಬಲು ಚೆನ್ನ. ಒಂದು ಕಡೆ ಪಿಜ್ಜಾ ದೋಸೆ ಅಂತ ಹೇಳೋದಾ, ಪನ್ನೀರ್ ದೋಸೆ ಅಂತ ಹೇಳೋದಾ? ಪಿಜ್ಜಾ ದೋಸೆ, ಪನ್ನೀರ್ ದೋಸೆ ಹೇಳ್ಬೋದು. ಓಕೆ, ಹಾಗೆ ಶಾಹಿ ತುಕಡ ಕೂಡ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಅಲ್ವಾ? ಆಯ್ತು, ನೀವು ಟೇಸ್ಟ್ ಮಾಡಿ. ಇದಕ್ಕೆ ಚಟ್ನಿ ಎಲ್ಲ ಏನು ಬೇಕಂತಿಲ್ಲ. ಹೌದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ನಾವು ಶಾಹಿ ತುಕಡ ಟೇಸ್ಟ್ ಕೂಡ ನೋಡೋಣ. ನಿಮ್ಮ ಹತ್ರ ಒಂದು 10 ಸಲ ಹೆಸರು ಕೇಳಿದೆ ಅಲ್ವಾ ನಾನು? ಅಷ್ಟು ಮರ್ತು ಹೋಗುತ್ತೆ ಈ ಹೆಸರು. ಟೇಸ್ಟ್ ಹೇಗಿದೆ ಅಂದರೆ ತುಂಬ ಸಿಹಿ ಅಲ್ಲ, ಮೀಡಿಯಮಲ್ಲಿದೆ. ಆ ಥರ ಇದ್ದರೆ ತುಂಬ ತಿನ್ನೋಣ ಅಂತ ಕೂಡ ಅನಿಸ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಸಿಹಿ ಆದ ತಕ್ಷಣ ಚೂರು ತಿಂದ ಕೂಡಲೇ ಬೇಡ, ಸಾಕಾಯ್ತು ಅಂತ ಅನಿಸುತ್ತೆ. ಬಟ್ ಇದು ಆಗ್ತಿಲ್ಲ, ತುಂಬ ತಿಂದು ಬಿಡೋಣ ಅಂತಾನೆ ಅನಿಸ್ತಾ ಇದೆ. ಲೈಟ್ ಆಗಿರುವಂಥ ಸ್ವೀಟ್. ಸೂಪರ್ ಆಗಿದೆ. 2 ರೆಸಿಪಿ ಕೂಡ ಸಖತ್ತಾಗಿದೆ. ನಾನು ಅನ್ಕೊಳ್ತಾ ಇದ್ದೆ, ನೀವು ಪನ್ನೀರ್ ದೋಸೆಗೆ ಅಷ್ಟು ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ, ಇದು ತುಂಬ ಟೈಮ್ ಬೇಕಾಗ್ಬೋದು ಅಂತ. ಟೈಮ್ ಜಾಸ್ತಿ ಏನೂ ಅಲ್ಲ, ಆದರೂ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ಧನ್ಯವಾದಗಳು. ಇವತ್ತು ನಮ್ಮ ಅಡುಗೆ ಮನೆಗೆ ಫಸ್ಟ್ ಟೈಮ್ ಬಂದು ಇಷ್ಟು ಚೆನ್ನಾಗಿರೋಂತಹ ರೆಸಿಪೀಸ್ನ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಹಾಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪ್. ಥ್ಯಾಂಕ್ ಯು ಸೊ ಮಚ್. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪ್. ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಹೇಗೆ ಅನಿಸ್ತು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ? ಇದು ಫಸ್ಟ್ ಟೈಮ್ ನಾನು ಕ್ಯಾಮರಾ ಮುಂದೆ ಬರೋದು. ಸೊ ಚೆನ್ನಾಗಿ ಅನಿಸ್ತು. ನೀವು ಕೂಡ ಚೆನ್ನಾಗಿ ಮಾತನಾಡಿದ್ದೀರಾ. ನಮ್ಮ ಥರನೇ ನಮ್ಮ ಜೊತೆಗೆ ಇದಿಷ್ಟು ಚೆನ್ನಾಗಿ ಅಡುಗೆ ಕೂಡ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನೊಂದ್ಸಲ ಬನ್ನಿ. ಹೌದು, ನಿಮಗೆ ಸಹ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನನಗೆ ಇಲ್ಲಿ ಕರೆದಕ್ಕೆ ನಮ್ಮ ಟಿ ವಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
ಇದಂತೂ ತುಂಬ ಸಖತ್ತಾಗಿತ್ತು. ನಾವು ಸ್ವೀಟ್ ಆಗಿರುವಂತಹ ಏನಾದರೂ ಡಿಶನ್ನು ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೆಸಿಪಿನ ತುಂಬ ಬೇಗ ರೆಡಿ ಮಾಡ್ಕೋಬೋದು. ವಾವ್, ದೋಸೆ ಅಂತೂ ಮಾಮೂಲಿ ದೋಸೆ ತಿನ್ನೋದಕ್ಕಿಂತ ಈ ಥರ ಟ್ರೈ ಮಾಡ್ತಾ ಇದ್ದರೆ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೇವೆ. ಪ್ರತಿನಿತ್ಯ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.